ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯ ಘಟನೆ ನಡೆಯುತ್ತದೆ ಅಂದ್ರೆ ಊಹಿಸಿಕೊಳ್ಳುವುದೇ ಅಸಾಧ್ಯ. ಮದ್ಯಪಾನ ಮಾಡಿದ್ದ ಆರೋಪಿಗಳು ಪಿಜಿ ಆವರಣದೊಳಗೆ ಬಂದು ನಲ್ಲಿಯ ನೀರಿನಲ್ಲಿ ಕಾಲು ತೊಳಿತಾ ಇದ್ರು. ಕಾಲು ತೊಳೆಯಬೇಡಿ ಎಂದು ಹೇಳಿದಕ್ಕೆ ಬ್ಯಾಟ್ನಿಂದ ಹಲ್ಲೆ ನಡೆಸಿ ಪಿಜಿ ಮಾಲೀಕನನ್ನೇ ಕೊಲೆ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರಿನಲ್ಲಿ. ಹೌದು, ಸಂಜೆ ಸುಮಾರು 6 ಗಂಟೆ ವೇಳೆಗೆ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿ ರಾಕೇಶ್ ಹಾಗೂ ಬಿಬಿಎ ವ್ಯಾಸಂಗ ಮಾಡ್ತಾ ಇರುವಂತಹ ಬ್ರೈಟನ್ಸ್ ಮದ್ಯದ ಅಮಲಿನಲ್ಲಿ ಪಿಜಿ ಆವರಣಕ್ಕೆ ಬಂದಿದ್ದರು. ಈ ವೇಳೆ ಅವರು ನಲ್ಲಿಯ ನೀರಿನಲ್ಲಿ ಕಾಲು ತೊಳಿತಾ ಇದ್ರು. ಇದನ್ನು ಗಮನಿಸಿದ ಪಿಜಿ ಮಾಲೀಕ ಮಾಧವ್ ಅವರು ಆರೋಪಿಗಳಿಗೆ ಹೊಡೆಯಲು ಬ್ಯಾಟ್ ತಂದಿದ್ದು ಇಲ್ಲಿ ಕಾಲು ತೊಳೆಯಬೇಡಿ ಎಂದು ಎಚ್ಚರಿಕೆಯನ್ನ ನೀಡಿದ್ದರು. ಇದೇ ವಿಚಾರವಾಗಿ ಅವರ ನಡುವೆ ವಾಗ್ವಾದ ನಡೆದಿದೆ. ಬಳಿಕ ಪಾನಮತ್ತರಾಗಿದ್ದ ಆರೋಪಿಗಳು ಮಾಧವ್ ಕೈಯಿಂದ ಬ್ಯಾಟ್ ಅನ್ನ ಕಿತ್ತುಕೊಂಡು ಅವರ ಮೇಲೆ ಹಲ್ಲೆಗೈದಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಮಾಧವ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ.